ವಿಘ್ನ ನಿವಾರಕನಾದ ವಿಘ್ನೇಶ್ವರನನ್ನ ವಿವಿಧ ರೂಪಗಳಲ್ಲಿ ಆರಾಧಿಸುತ್ತಾರೆ. ಹಾಗೆಯೇ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ಆಶ್ರಯದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ವಿಘ್ನೇಶನನ್ನ ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ಆರಾಧಿಸುವುದು ಸಂಪ್ರದಾಯ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ವಿಘ್ನ ನಿವಾರಕನಾದ ವಿಘ್ನೇಶನನ್ನ ವಿವಿಧ ರೂಪಗಳಲ್ಲಿ ಆರಾಧಿಸುತ್ತಾರೆ. ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕಿನ ಆಶ್ರಯದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಗಣೇಶೋತ್ಸವದ ಗಣೇಶನನ್ನ ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ಆರಾಧಿಸುವುದು ಸಂಪ್ರದಾಯ. ಮಣಿಪಾಲ ಸಿಂಡಿಕೇಟ್ ಬ್ಯಾಂಕಿನ ಗೋಲ್ಡನ್ ಜುಬ್ಲಿ ಸಭಾಭವನದಲ್ಲಿ 40ನೇ ವರ್ಷದ ಗಣೇಶೋತ್ಸವದ ಸಲುವಾಗಿ ಈ ಬಾರಿ ಯಕ್ಷಗಾನದ ವೇಷಧಾರಿಯಾಗಿ ಶ್ರೀ ಗಣೇಶನನ್ನ ಆರಾಧಿಸಲಾಯಿತು. ಕರಾವಳಿಯ ಸುಪ್ರಸಿದ್ಧ ಕಲೆ ಯಕ್ಷಗಾನ. ಈ ಕಲೆಗೆ ಉತ್ತೇಜನವನ್ನ ನೀಡುವುದೇ ಈ ಬಾರಿಯ ಗಣೇಶೋತ್ಸವದ ಇನ್ನೊಂದು ವಿಶೇಷತೆ. 4 ಯಕ್ಷಗಾನ ವೇಷಧಾರಿಗಳ ಪ್ರತಿಕೃತಿಯೊಂದಿಗೆ ಶ್ರೀ ವಿಘ್ನೇಶ್ವರನ ಒಡ್ಡೋಲಗ. ಇದು ಮಣಿಪಾಲ ಸಿಂಡಿಕೇಟ್ ಬ್ಯಾಂಕಿನ ಆಶ್ರಯದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಗಣೇಶೋತ್ಸವದ ವಿಘ್ನೇಶ್ವರ. ಪ್ರತಿ ವರ್ಷದಂತೆ ಸಿಂಡಿಕೇಟ್ ಬ್ಯಾಂಕ್ ನೇತೃತ್ವದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಈ ಸರಿನೂ ನಾವು ನೆರವೇರಿಸ್ತಾ ಇದ್ದೇವೆ. ಈ ಬಗ್ಗೆ ಇವತ್ತು ವಿನಾಯಕ ಚತುರ್ಥಿ ಅಂದು ಬೆಳಿಗ್ಗೆ 8 ಗಂಟೆಗೆ ನಮ್ಮ ಕಾರ್ಯಪಾಲಕ ನಿರ್ದೇಶಕರಾದ ಶ್ರೀ ಆರ್.ಎಸ್. ಪಾಂಡೆ ಅವರು ಬೆಂಗಳೂರಿನಿಂದ ಬಂದು ಗಣಹೋಮದ ಕರ್ತೃತ್ವವನ್ನು ವಹಿಸಿ ಗಣೇಶನ ಮೂರ್ತಿಯಲ್ಲಿ ಆವಾಹನೆ ಆದ ನಂತರ ಗಣೇಶೋತ್ಸವವನ್ನು ಚಾಲನೆಗೊಳಿಸಿದ್ದಾರೆ. ಸುಮಾರು 40 ವರ್ಷಗಳಿಂದ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ ಆಶ್ರಯದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಮಣಿಪಾಲದ ಸಾರ್ವಜನಿಕ ಗಣೇಶೋತ್ಸವವನ್ನು 3 ದಿನಗಳ ಕಾಲ ಗೋಲ್ಡನ್ ಜುಬ್ಲಿ ಹಾಲಿನಲ್ಲಿ ಆರಾಧಿಸಿ ಆ ಬಳಿಕ ಭವ್ಯ ವಿಸರ್ಜನೆ ಮೆರವಣಿಗೆಯೊಂದಿಗೆ ವಿಘ್ನೇಶ್ವರನನ್ನ ವಿಸರ್ಜನೆ ಮಾಡಲಾಗುತ್ತದೆ. 3 ದಿನಗಳ ಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಈ ಬಾರಿಯ ಗಣೇಶೋತ್ಸವಕ್ಕೆ ಸಿಂಡಿಕೇಟ್ ಬ್ಯಾಂಕಿನ ಕಾರ್ಯಪಾಲಕ ನಿರ್ದೇಶಕರಾದ ಆರ್.ಎಸ್. ಪಾಂಡೆ ಅವರು ಗಣಹೋಮದ ನೇತೃತ್ವವನ್ನು ವಹಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗಾಗಿ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಕಲಾವಿದರು ರಚಿಸಿದ ಗಣೇಶನ ಚಿತ್ರಗಳನ್ನ ಈ ಸಂದರ್ಭದಲ್ಲಿ ಪ್ರದರ್ಶನಕ್ಕೆ ಕೂಡ ಇಡಲಾಗಿತ್ತು. ಪೂರ್ವಭಾವಿಯಾಗಿ ಇದಕ್ಕೆ ನಾವು 15 ದಿವಸದ ಹಿಂದೆ ಒಂದು ಚಿಣ್ಣರಿಗೆ ಗಣೇಶನ ಚಿತ್ರವನ್ನು ಬಿಡಿಸುವಂಥ ಒಂದು ಸ್ಪರ್ಧೆಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಸುಮಾರು 150 ಜನ ಹುಡುಗರು ಚಿಣ್ಣರು ಬಂದು ಭಾಗವಹಿಸಿ ಅದನ್ನು ಚೆಂದ ಮಾಡಿಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ 3 ದಿವಸ, ಇವತ್ತು ನಾಳೆ ನಾಳ್ದು 3 ದಿವಸ ಮಹಾಪೂಜೆ ಇರುತ್ತೆ 12 ಗಂಟೆಗೆ. ನಂತರ ಪ್ರಸಾದ ವಿತರಣೆ ಇರುತ್ತೆ. ಸಂಜೆ 5 ಗಂಟೆಯ ನಂತರ ಇವತ್ತು ಮತ್ತು ನಾಳೆ ವಿವಿಧ ಕಾರ್ಯಕ್ರಮಗಳು ನೆರವೇರಿಸುವಂಥವರಿದ್ದೀವಿ. ಮಣಿಪಾಲದ ಗಣೇಶೋತ್ಸವ ಈ ಬಾರಿಯ ಯಕ್ಷಗಾನದ ಒಡ್ಡೋಲಗದ ಗಣೇಶನ ವಿಗ್ರಹವನ್ನು ಕಂಡು ಭಕ್ತಾದಿಗಳು ಪುನೀತರಾದರು. ಈ ವಿಗ್ರಹದ ರಚನೆಯ ವಿನ್ಯಾಸವನ್ನ ಮತ್ತು ಕಲ್ಪನೆಯನ್ನ ಮಾಡುವವರು ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಸಿಬ್ಬಂದಿಯಾಗಿರುವ ಲಿಯಾಕತ್ ಆಲಿ. ಒಟ್ಟಾರೆಯಾಗಿ ಸರ್ವ ವಿಘ್ನಗಳನ್ನ ನಿವಾರಣೆ ಮಾಡುವ ವಿಘ್ನೇಶ್ವರನ ಆರಾಧನೆಯಿಂದ ಲೋಕದ ಸಮಸ್ತ ವಿಘ್ನಗಳು ನಿವಾರಣೆಯಾಗಲಿ ಎಂಬುದೇ ನಮ್ಮ ಆಶಯ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.